ನಾನು ನನ್ನ ವೈಯಕ್ತಿಕ ಸಮಸ್ಯೆಗಳಿಂದ ಸುಮಾರು 3 ತಿಂಗಳಿನಿಂದ ಸಾರ್ವಜನಿಕವಾಗಿ ದೂರ ಇದ್ದೆ. ನನ್ನ ಬಗ್ಗೆ ಕೆಲವರು ಅಪಪ್ರಚಾರ ಮಾಡುತ್ತಿದ್ದು, ನಾನು ಊರು ಬಿಟ್ಟು ಹೋಗಿದ್ದೇನೆ, ಜೈಲಿಗೆ ಹೋಗಿದ್ದೇನೆ ಎಂದು ಹೇಳಿರುವುದು ನನ್ನ ಗಮನಕ್ಕೆ ಬಂದಿದೆ. ಅವರೆಲ್ಲರಿಗೂ ಉತ್ತರ ಕೊಡಲು ಮತ್ತೆ ತಿಪಟೂರಿಗೆ ಬಂದಿದ್ದೇನೆ. 3-4 ತಿಂಗಳುಗಳಿಂದ ನನ್ನ ಸ್ವಂತ ಸಮಸ್ಯೆಯಿಂದ ಬಹಳ ನೊಂದಿದ್ದು, ನಾನು ಮನೆಗೂ ಬರಲಾರದೆ, ಸ್ವಪಕ್ಷೀಯ ಅಪಪ್ರಚಾರವನ್ನು ಸಹಿಸಲಾರದೆ, ಸಂಸಾರ ಸಮೇತ ತಿಪಟೂರಿನಲ್ಲಿ ಜನಸೇವೆ ಮಾಡಿಕೊಂಡು ಇರುತ್ತೇನೆ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಜಿ ನಾರಾಯಣ್ ತಮ್ಮ ಸ್ವಗೃಹದಲ್ಲಿ ತಿಳಿಸಿದರು. ನಾನು ತಿಪಟೂರಿನ ಹಲವಾರು ಗ್ರಾಮಗಳಿಗೆ ಕುಡಿಯುವ ನೀರಿಗೆ ಬೋರ್ವೆಲ್ ಮೋಟಾರ್ ಪಂಪುಗಳನ್ನು ನನ್ನ ಸ್ವಂತ ಹಣ ಖರ್ಚು ಮಾಡಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೇನೆ. ನಾನು ಮಾಡಿರುವ ಸಹಾಯವನ್ನ ರೈತ ಸಮುದಾಯದವರು ಮರೆತಿಲ್ಲ. ನಾನು ಕೂಡ ತಿಪಟೂರು ಕ್ಷೇತ್ರದ ವಿಧಾನಸಭೆಗೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದು, ಸದ್ಯದಲ್ಲೇ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಟಿಕೆಟ್ ನೀಡಲು ಕೇಳಿಕೊಳ್ಳುತ್ತೇನೆ. ಫೆಬ್ರವರಿ 18ರ ಶಿವರಾತ್ರಿ ಹಬ್ಬದಂದು ಗ್ರಾಮ ದೇವತೆ ಕೆಂಪಮ್ಮ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಿ ಚುನಾವಣಾ ಪ್ರಚಾರ ಆರಂಭಿಸುತ್ತೇನೆ. ನನ್ನ ಅಭಿಮಾನಿಗಳು, ಹಿತಚಿಂತಕರು ಹಾಗೂ ಕಾರ್ಯಕರ್ತರು ನನ್ನನ್ನು ಕೈಬಿಡುವುದಿಲ್ಲ ಎಂಬ ನಂಬಿಕೆ ಇದೆ. ತಿಪಟೂರಿನಿಂದ ಸ್ಪರ್ಧಿಸಲು ಬಿಎಸ್ಪಿ ಪಕ್ಷ ಹಾಗೂ ಜನಾರ್ದನ ರೆಡ್ಡಿ ಅವರ ಹೊಸ ಪಕ್ಷದಿಂದಲೂ ಆಹ್ವಾನ ಬಂದಿದ್ದು, ನನಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನೀಡದಿದ್ದರೆ ಬೇರೆ ಪಕ್ಷದಿಂದ ಸ್ಪರ್ಧೆ ಮಾಡುತ್ತೇನೆಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕಾಂಗ್ರೆಸ್ ಮುಖಂಡ ಜಿ ನಾರಾಯಣ್ ರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ವರದಿ ಆನಂದ್, ತಿಪಟೂರು. ಶ್ರೀಮತಿಯವರು, ನಾನು ನನ್ನ ಮಗ ನಿನ್ನೆ ಗಂಟು ಸಮೇತ ಬೀಗ ಹಾಕೊಂಡು ಸೀದಾ ಇಲ್ಲಿಗೆ ಬಂದ್ಬಿಟ್ವಿ. ಅಜ್ಜಜ್ಜಿ ಆಗೋವರೆಗೂ ನಾವು ರಾಜಕಾರಣನೂ ಮಾಡ್ತೀವಿ, ಬಡವ್ರ ಸೇವೆ ಮಾಡ್ಕೊಂಡು ಈ ತಾಲೂಕಿಗೆ ಉಳಿತೀವಿ. ಆದರೆ ಒಂದಂತೂ ಸತ್ಯ ಹೇಳಕ್ ಇಷ್ಟಪಡ್ತೀನಿ, ನಾನು ಬಹಳ ನೊಂದ್ಬಿಟ್ಟಿದ್ದೀನಿ. 3 ತಿಂಗಳಲ್ಲಿ ಬಹಳ ಕಷ್ಟ ಬಂದಿತ್ತು ನಮಗೆ, ಬಹಳ ನೊಂದಿದ್ದೀವಿ. ನಮ್ಮ ಮನೆಯವರು ನಾನು ಇಬ್ರು ಬಹಳ ನೊಂದು ಈ ಮಾತು ಹೇಳ್ತಾ ಇದ್ದೀನಿ. ನೊಂದಿರೋರ್ಗೆ ಈ ತಾಲೂಕಲ್ಲಿ ಕೊನೆ ಪಕ್ಷ ನಮ್ಗೇನೂ ಮಾಡ್ಲಿಲ್ಲ ಅಂದ್ರು ಸಾಂತ್ವನ ಹೇಳೋದಾದ್ರೂ ಮಾಡ್ಬೇಕು. ತನ್ನ ಮನೆಯವರೇ, ತನ್ನ ಪಕ್ಷದವರೇ ಲೀಡ್ರುಗಳು ನನ್ನ ಬಹಳ ತೇಜಾವರಿ ಮಾತುಗಳು ಮಾತಾಡ್ತಾವ್ರೆ, ಬಹಳ ನೋವಾಗೈತೆ. ಅದರಿಂದ ನಾನು ನಿಮ್ಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಸಮಾಜದವರು, ಎಲ್ಲಾ ಸಮಾಜದವ್ರಿಗೂ, ಅಹಿಂದ ಸಮಾಜಗಳು, ಎಲ್ಲಾ ದೊಡ್ಡ ದೊಡ್ಡ ಸಮಾಜಗಳಿಗೂ ಹೇಳಕ್ ಇಷ್ಟಪಡ್ತೀನಿ, ನಾನು ನಿಮ್ಮ ಮನೆ ಮಗ, ನಾನು ಇಲ್ಲೇ ಇರ್ತೀನಿ. ಅದರಿಂದ ಸಿದ್ದರಾಮಯ್ಯವ್ರಿಗೊಂದು ಮಾತು, ಇಲ್ಲಿ ಪ್ರೆಸ್ ಮೀಟ್ ಆದ್ಮೇಲೆ ನಾನು ಕಾಂಗ್ರೆಸ್ ಪಾರ್ಟಿಯಿಂದ ಆಕಾಂಕ್ಷಿ, ನನಗೆ ಟಿಕೆಟ್ ಬೇಕೇ ಬೇಕು ಅಂತ ನಾನು ನಮ್ಮ ಶ್ರೀಮತಿಯವರು ಇಬ್ರು ಹೋಗಿ ಸಿದ್ದರಾಮಯ್ಯವ್ರ ಮನೆ ಕುಂತ್ಕೊಂಡು ಕೇಳ್ತೀವಿ, ಬೇಕೇ ಬೇಕು ಟಿಕೆಟ್. ನೀನ್ ಕೊಡ್ಲಿಲ್ಲ ಅಂದ್ರೆ ನಾವ್ ಯಾವುದೇ ಪಾರ್ಟಿಯಿಂದಾಗ್ಲಿ ವಿಧಾನಸಭೆಗೆ ನಿಲ್ಲೋದು ಕಷ್ಟಿದ್ದ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯವ್ರಿಗೆ ಒಂದು ಮಾತು, ಅವರು ಸಲಹೆ ಏನ್ ಕೊಡ್ತಾರ ಅದನ್ನ ತಗೊಂಡು ಬಂದು ಇಡೀ ತಾಲೂಕೆಲ್ಲ ಇದ್ದು ಸಂಘಟನೆ ಮಾಡ್ತೀವಿ. ಫೆಬ್ರವರಿ 18ನೇ ತಾರೀಕು ಈ ಶಿವರಾತ್ರಿಯಿಂದ ಕಲ್ಪತ್ರ ನಮ್ಮ ಕೆಂಪಮ್ಮನ ದೇವಸ್ಥಾನದ ಮುಂದೆ ಪೂಜೆ ಮಾಡಿಸಿ ಚುನಾವಣೆ ಪ್ರಚಾರಕ್ಕೆ ಹೊರಡ್ತೀವಿ. ಹಂಗಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ದೊಡ್ಡ ದೊಡ್ಡ ಸಮಾಜದ ಮುಖಂಡರುಗಳು 3 ಪಕ್ಷದಿಂದ ನಿಲ್ಲಿಲ್ಲ ಅಂತಲ್ಲ, ಕಾಂಗ್ರೆಸ್ಸಿಂದ ಆಗ್ಬೋದು, ಬಿಜೆಪಿಯಿಂದ ಆಗ್ಬೋದು, JDS ಇಂದ ನಿಲ್ತಾರೆ. ನಾನು ಒಬ್ಬ ಅಹಿಂದ ಸಮಾಜದ ಹುಡುಗ, ನಿಮ್ಮ ಮನೆ ಮಗ. ನನಗೆ ಅಹಿಂದ ಸಮಾಜದವರು, ಎಲ್ಲಾ ಸಮಾಜದವರು ಬಡವರವ್ರು, ಯಾರು ಶ್ರೀಮಂತರು ಅಂತ ಅಲ್ಲ, ಚಿಕ್ಕವರು ಅಂತಲ್ಲ, ಎಲ್ಲಾರು ನಾನು ಬಡವನಾಗಿದ್ದೀನಿ. ನನ್ನ ಕೈ ಹಿಡಿದು ಈ ತಾಲೂಕ ಉಳಿಸ್ಕೊಳಕ ನಾನು ಕೈ ಮುಗಿದು ಕೇಳ್ಕೊಂತೀನಿ. ನೀವು ಕಾಂಗ್ರೆಸ್ ಟಿಕೆಟ್ ಗೆಲ್ಸಿದಿರಲ್ಲ, ಆಲ್ರೆಡಿ ಈಗ ಅರ್ಜಿ ಹಾಕಿ 2 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿರೋರಿಗೆ ಮಾತ್ರ ಕೊಡ್ತೀವಿ ಅಂತ ಅವಾಗ ಹೇಳಿದ್ರು. ನೀವು ಅರ್ಜಿ ಹಾಕಿದ್ರೆ ಹೆಂಗೆ? ನಾನು ಅರ್ಜಿ ಹಾಕಿಲ್ಲ ಕಿರಣ್. ಈಗ ನನಗ್ ಬಂದಿರ ಚೀನಾಗ್ನಳ್ಳಿಯಲ್ಲಿ ಮಾಧುಸ್ವಾಮಿ ಬಿಜೆಪಿ ಟಿಕೆಟ್ ತಪ್ಪಿದ್ರೆ ಕಾಂಗ್ರೆಸ್ನವ್ರು ಕೊಡ್ತಾರೆ, ಕಿರಣ್ ಕುಮಾರ್ ಬಿಜೆಪಿ ಟಿಕೆಟ್ ತಪ್ಪಿದ್ರೆ ಕಾಂಗ್ರೆಸ್ ರೆಡಿ ಅವ್ರ ಅಪ್ಲಿಕೇಶನ್ ಹಾಕಿಲ್ಲ, ಅರ್ಜಿನೂ ಹಾಕಿಲ್ಲ, ಇದು ಯಾವ್ದು ಸದಸ್ಯತ್ವನು ತಗೊಂಡ್ಲಿಲ್ಲ, ಏನೂ ತಗೊಂಡ್ಲಿಲ್ಲ. ಅವ್ರಿಬ್ರಾಗ ಒಬ್ಬರಿಗೆ 100ಕ್ಕೆ 100 ಇವತ್ತೇ ಬರ್ಕೊಡ್ತೀನಿ ಪೇಪರ್ ಅಲ್ಲಿ. ಕಿರಣ್ ಕುಮಾರ್ಗಾಗ್ಲಿ ಮಾಧುಸ್ವಾಮಿಗಾಗ್ಲಿ ಕಾಂಗ್ರೆಸ್ ಟಿಕೆಟ್ ಸಿಗ್ತದೆ.